कायेन वाचा मनसेन्द्रियैर्वा बुद्ध्यापराधा करोमि चन्द्रमस्ते नारायणाय समर्पयामि अनेन पुत्रालङ्कारसेवाकं दुर्गान्तलस्ये नारायणप्रियतां बुड्डि कೈ मुಗಿ ತುಳಸಿಲ ಬುಡ್ಡೆ ಕೈ ತುಳಸಿಲ ಶ್ರೀಕೃಷ್ಣಾರ್ಪಣಮಸ್ತು ಇದು ತುಳಸಿಲ ಪುರ ಜೆತ್ತೆ ತುಳಸಿಲ ಪುರ ಜೆತ್ತೆ ತುಳಸಿ ಈರೊಂದುಂಡಿಲೆ ಮಗ ಕೊಂಡ್ಕೊಂಡು ಕೊಡ್ತು ಆರು ಕೊಳ್ಳೆ ಈರೊಂದಿಲೆ ಆರು ಗಂಟೆ ಕೊಡ್ತು ನಾನು ಪುರ ಸೀರೆ ಕೊಡ್ತೀನಿ ಪ್ರಸಾದ
ತಾಯಿಗೆ ಸೇವಾರೂಪವಾದ ಸಮರ್ಪಣದೊಂದಳ ಅವೇ ರೀತಿ ಈ ವರ್ಷದ ಸೇವೆನ ತಾಯಿಗೆ ಪರಿಪೂರ್ಣ ನಿತ್ಯಂತ ಪ್ರಕಾರ ಸೇರ್ತರೊಂದು ತಾಯಿನ ಮೇಲಂಟು ಆರಾಧ ಮಹಾರತನ ಸೇರ್ತರೊಂದು ಒಂದು ಬದದ ಮಧ್ಯಾಹ್ನ ಭಜನ್ ಸಮರ್ಪಣಂತ ರಾತ್ರಿ ಮಹಾಭಜನ್ ಚೇಕಾರಂತೊಂದು ದೇವನ ಅಪ್ಪಣವಿದ ರಂಗಸಪ್ರವೇದಾತ ವೇದ ಉತ್ತಮಡಾಪನ ಸೇವೆನ ತಾಯಿಲ ಮಹಾರುತಲ ಈ ಸೇರ್ಕೊಂಡು ಸಂಬಂಧಪಟ್ಟ ಸೀಮೆ ದೇವರಲ್ಲ ಗ್ರಾಮ ದೇವರಲ್ಲ ಗ್ರಾಮದ ಆರಾಧಿತ ದೇವರಲ್ಲ ಜ್ಞಾನ ವಿಘ್ನವರಂತನೆ ದೇವರ ಸಂಪೂರ್ಣವಾದ ಫಲನ ಈ ಸೇವೆ ಪ್ರತ್ಯಕ್ಷವಾದ ಪರೋಕ್ಷವಾದ ಮಹಾತ್ಮಾಂತ ಭಕ್ತಿಯರಿಗೆ ಅನುಸಂಧದ ಪ್ರತಿವರ್ಷ ಇಲ್ಲ ನಿರಂತರವಾದ ಪ್ರತಿವರ್ಷ ಇಲ್ಲಲ್ಲ ನಿರಂತರವಾದ ತೀರಾನ್ನ ಸತ್ಕಾರ ಯೋಗ ಭಾಗ್ಯನ ಮಹಾತಾಯಿಲ ಪ್ರತಿವರ್ಷ ದಿನೇ ದಿನ ಅಭಿವೃದ್ಧಿ ಮನಜವಂತ ಗೌರವ ನಿರಂತರವಾದ ಪ್ರಗತ ನಿರಂತರವಾದ ದೇವರ ದೇವನ ಶಕ್ತಿಯನ್ನ ಭಕ್ತಿಯನ್ನ ಆಯುಸ್ಸನ್ನ ಆರೋಗ್ಯ ಆಂತೆಯನ್ನು ಸಂರಕ್ಷಣಂತದ ಪೊಳ್ಳುಡು ಮಂಗಾಡ ಸ್ವಾಮಿ ಜರ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯತ್ರ್ಯಂಬಕೆ ಗೌರಿ ನಾರಾಯಣಮೋ ತ್ರಿಜಮಾನಮನ ಸಂಕಲ್ಪದತೆ ದೀರ್ಘಾಯುಷ್ಯಾವಿಷ್ಣು
विघ्नव्यालकुलाभिमानगरुडो विघ्नेभ पञ्चरणा विघ्नो तुङ्गगिरिप्रभेदनपवे विघ्नाधिकुम्भोद्भवा विघ्नो घाप्रकुलप्रचण्डपवनो विघ्नेश्वर पाहि मां विघ्नेश्वर पाहि मां गजमुखदवगे गणपगे
ಮನಶೋಪಾಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನಾದ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಕಿರೆ ಗಜಮುಖದವಗೆ ಗಣಪಗೆ ಸುತ್ತಲೂ ನೋಡಿದ್ರೆ ನೀರಜಿ, ಅದರ ನಡುವೆ ನಾವು ಏನು ಅಂತ ಗೊತ್ತಾಗದೇ ಇದ್ದಂತಹ ಸ್ಥಿತಿ. ಅಜ್ಞಾನವೇ ತುಂಬಿರುವ ಈ ಕಾಲದಲ್ಲಿ ಸುಜ್ಞಾನದ ಸುಭಿಕ್ಷೆ ಆಗುತ್ತೆ ನಮ್ಮ ಅನ್ಯತಾ ಶರಣನ್ನ ಒಮ್ಮೆ ನೀನೇ ಗತಿ ನೀನೇ ಜಯ ಜಯ ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಪಾದಾಂಬುಜಕ್ಕೆ ಬಡಬಡದ ಬಂದಿದ್ದೀನಿ ಕಥಾಮೃತದ
ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿತ್ತು ರಭೋ ವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುಡಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆಯ ರೀತಿ ಬಳಸುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿ ಆದಿಯಲ್ಲೇ ಇದ್ದವಳು ಆದಿಮಾಯ ಅನ್ನುವ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಆಡಿಸಿದಂತ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದೆಯ ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯಿ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿರುಗಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜನನಿ ಸುತ್ತಲೂ ನೋಡಿದ್ರೆ ನೀರಜಿ, ಅದರ ನಡುವೆ ನಾವು ಏನು ಅಂತ ಗೊತ್ತಾಗದೇ ಇದ್ದಂತಹ ಸ್ಥಿತಿಯಲ್ಲಿ ಕಾಣಿಸಿಕೊಂಡವಳಮ್ಮ. ಧೈರ್ಯ ಬಂದಿದೆ ತಾಯಿ. ಆ ಧೈರ್ಯದಿಂದಲೇ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಯಾಕಮ್ಮ ನಮ್ಮ ಸೃಷ್ಟಿ, ಯಾಕೆ ನಮ್ಮ ತೊಡಗಿಸಿಕೊಳ್ಳಬೇಕೆ? ಪ್ರೀತಿಯಿಂದಲೇ ನೀವು ಹೇಳಿದ್ರೆ ಆ ಕೆಲಸವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ.
ಒಮ್ಮೆ ನೀನೇ ಗತಿ ನೀನೇ ಜಯ 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 ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ. ನೇತ್ರಧಾರಿಯಾಗಿರುವಂತಹ ನೀನೇ ಹರ. ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯ ಆಗುವುದಕ್ಕಿದೆ. ಸೃಷ್ಟಿಸಿ ಪಾಲಿಸಿ ಲೇಗುಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಹರಿ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹರ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ನಾವೇನು ಮಾಡಲು? ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನು ಸ್ಮರಿಸಿರಿ. ನಿಮಗೆ ಬಂದಂತಹ ಕಷ್ಟವನ್ನು ಕ್ಷಣ ಮಾತ್ರದಲ್ಲೇ ಪರಿಹರಿಸಿಕೊಡ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.
ನಮ್ಮ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಉತ್ಸುಕರಾಗಿದ್ದೇವೆ. ಹೌದಪ್ಪ. ಆದರೆ ಈ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳುವಾಗ ನನ್ನ ಮನದಲ್ಲೇ ಹುಟ್ಟಿದಂತಹ ಭಾವಗಳನ್ನು ನಿಮ್ಮಲ್ಲಿ ಹಂಚಿಕೊಂಡು ಆ ಬಳಿಕ ಒಂದು ನಿರ್ಧಾರಕ್ಕೆ ಬರಬೇಕು ಎನ್ನುವುದಕ್ಕಾಗಿ ನಿಮ್ಮನ್ನು ಕರೆದವನಿದ್ದೆ. ಧಾರಾಳವಾಗಿ ಸೃಷ್ಟಿಯಾಗಬೇಕು, ಅದು ನನ್ನಿಂದ ಆಗಬೇಕು. ಇದು ಅಮ್ಮನಾದ ಆದೇಶ. ಸರಿ. ಸೃಷ್ಟಿಯನ್ನು ತೊಡಗಿಸಿಕೊಳ್ಳುವುದರಿಂದ ಏನು ಪ್ರಪಂಚದಲ್ಲಿ ಕಾಣಸಿಗುತ್ತದೆ ಎನ್ನುವ ಹಾಗೆ ಗಮನಿಸಿದ್ರೆ ಅಮ್ಮನ ವಾಕ್ಯಗಳೇ ನೆನಪಾಗುತ್ತದೆ. ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವನ್ನು ಮತ್ತೆ ಸೃಜಿಸಬೇಕು. ಒಂದು ಜೀವ ಸೃಷ್ಟಿಯಾಗುತ್ತದೆ. ಸೃಷ್ಟಿಯಾದಲ್ಲಿಗೆ ಮುಗಿಯುವುದಿಲ್ಲ. ಆ ಸೃಷ್ಟಿಗೆ ಬೆಳವಣಿಗೆಗೆ ಬೇಕಾದ ಅಷ್ಟು ಸದಂಶಗಳು ಚಿದಂಶಗಳು ಅದರೊಟ್ಟಿಗೆ ಸೇರಿಕೊಂಡಿರ್ತದೆ. ಗಮನಿಸಬೇಕಾದಂತಹ ಪ್ರಮುಖ ವಿಷಯನ್ನು ಬಲ್ಲಿರ ಆ ಜೀವಿಗೆ ಪ್ರಪಂಚದಲ್ಲಿ ತಾನೊಬ್ಬನೇ ಅಲ್ಲ ಎನ್ನುವಂತಹ ಭಾವ ಹುಟ್ಟಿಕೊಳ್ಳುವುದು ಯಾವಾಗ? ಅದಕ್ಕೆ ಸಂಬಂಧಗಳು ಏರ್ಪಡಿಸಿದಾಗ. ಆದ್ದರಿಂದಲೇ ಋಣ ಎನ್ನುವಂತಹ ಶಬ್ದ ಹುಟ್ಟಿಕೊಳ್ಳುತ್ತದೆ. ನಮಗೆ ಚೆನ್ನಾಗಿ ನೆನಪಿರಬಹುದು, ಕಳೆದ ಕಲ್ಪದಲ್ಲಿ ಆಗಿ ಹೋದಂತಹ ವಿಶೇಷತೆಗಳೆಲ್ಲ ಏನು. ಬೇರೆ ಬೇರೆ ಸಂಬಂಧಗಳು, ಅಪ್ಪ ಆಗಿರಲಿ, ಅಮ್ಮ ಆಗಿರಲಿ, ದೊಡ್ಡಮ್ಮನಾಗಿರಲಿ, ಚಿಕ್ಕಪ್ಪ ಚಿಕ್ಕಮ್ಮನಾಗಿರಲಿ, ಅಣ್ಣ ಅತ್ತಿಗೆ ಆಗಿರಲಿ, ಅಕ್ಕ ತಂಗಿ ಆಗಿರಲಿ, ನಾದಿನಿ ಸೊಸೆ ಆಗಿರಲಿ, ಪ್ರಾಣಿಗಳ ಜೊತೆ ಸಂಬಂಧ ಆಗಿರಲಿ, ಪಕ್ಷಿಗಳ ಜೊತೆ ಸಂಬಂಧ ಆಗಿರಲಿ, ಒಂದು ಮರದ ಜೊತೆ ಸಂಬಂಧ ಆಗಿರಲಿ, ಒಂದು ಹೂವಿನ ಜೊತೆ ಸಂಬಂಧ ಆಗಿರಲಿ, ಬಂದು ಹೋಗುವವರು ಕೆಲವರು, ಇದ್ದು ಹೋಗುವವರು ಕೆಲವರು, ಬರುತ್ತಿರುವವರು ಕೆಲವರು, ಹೋಗುತ್ತಿರುವವರು ಕೆಲವರು, ಇದ್ದು ಇರದಂತಿರುವವರು ಕೆಲವರು, ಇರದ ಹಾಗಿದ್ದು ಇರುವವರು ಕೆಲವರು, ಅಪರಿಚಿತರಾಗಿರುವವರು ಕೆಲವರು, ಅಪರಿಚಿತರಾಗಿದ್ದು ಕೂಡ ಪರಿಚಿತರಾಗುವವರು ಕೆಲವರು, ಪರಿಚಿತರಾಗಿದ್ದು ಕೂಡ ಅಪರಿಚಿತರಾಗಿರುವವರು ಕೆಲವರು. ಇವೆಲ್ಲವೂ ಕೂಡ ಒಂದು ಜೀವಿಗೆ ಒದಗಿ ಬರಬೇಕು ಅಂತಾದ್ರೆ ಕಾರಣ ಏನು? ಆ ಜೀವಿಗಿರುವಂತಹ ಋಣ ಸಂಬಂಧ ಎನ್ನುವುದರ್ಥ. ಕಳೆದ ಕಲ್ಪದಲ್ಲಿ ಆಗಿ ಹೋದಂತಹ ಕರ್ಮಕ್ಕನುಸಾರವಾಗಿ ಜೀವಿ ಒಂದು ಋಣವನ್ನು ಹೊತ್ತಿಕೊಂಡು ಬಂದಿರುತ್ತದೆ. ಆ ಹೊತ್ತಿಗೆ ಆ ಋಣಕ್ಕನುಸಾರವಾಗಿ ಸಂಬಂಧಗಳು ಬೆಸೆಯಲ್ಪಡುತ್ತದೆ. ಜೀವಿಯ ಜೀವ ವಿಕಸನಕ್ಕೆ ಬೇಕಾದಂತಹ ಅಷ್ಟು ಸೃಷ್ಟಿಯನ್ನು ಮಾಡುವುದು ಮಾತ್ರ ಅಲ್ಲ ಬ್ರಹ್ಮನ ಕೆಲಸ. ಯಾವುದ್ಯಾವುದಕ್ಕೆ ಯಾವ್ಯಾವ ಹೊತ್ತಲ್ಲಿ ಏನೇನು ಋಣ ಉಂಟು ಆ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳುವುದರೊಂದಿಗೆ ಪ್ರಪಂಚ ಎನ್ನುವುದನ್ನು ಒಂದು ಅಸ್ತಿತ್ವದಲ್ಲಿ ಇಡುವುದಕ್ಕೆ ಸೃಷ್ಟಿ ಪ್ರಧಾನ ವೇದಿಯಾಗಿ ಸಂಬಂಧಗಳ ಮೂಲಕವಾಗಿ ಅದನ್ನು ಬಲಿತುಕೊಳ್ಳುವ ಹಾಗೆ ಮಾಡುತ್ತಾನೆ ಈ ಬ್ರಹ್ಮ. ಆದ್ದರಿಂದಲೇ ಇವ ಆದಿಬ್ರಹ್ಮ, ಇವ ಮೂಲ ಬ್ರಹ್ಮ. ಅದಕ್ಕಿಂತಲೂ ಹೆಚ್ಚಾಗಿ ಪರಬ್ರಹ್ಮ ಸ್ವರೂಪಿಯಾದಂತಹ ಮಹಾಮಾತೆಯಿಂದಲೇ ಸೃಷ್ಟಿಯ ಕಾರ್ಯಕ್ಕೆ ನಿಯುಕ್ತಿಗೊಳಿಸಿದಂತ ನನ್ನನ್ನು ನಾವು ಮಾಡಿದ ಕೆಲಸದ ನಂತರ ತೊಡಗಿಸಿಕೊಳ್ಳುವಂತ ನೀವು ದೊಡ್ಡವನ್ನು ತಪ್ಪಿಕೊಂಡ್ರೆ ಏನು ತಪ್ಪಾಗ್ತದೆ?
ನೀನು ಪೂರ್ವ ಪಕ್ಷದಲ್ಲಿ ಆಡಿದಂತಹ ಮಾತನ್ನು ಕೇಳುವಾಗ ಇನ್ನು ಕೇಳಬೇಕು ಮತ್ತು ಕೇಳಬೇಕು ಅನಿಸ್ತಾ ಇತ್ತು. ಆದ್ರೆ ಆ ಉತ್ತರ ಪಕ್ಷದಲ್ಲಿ ಆಡಿದೆಯಲ್ಲ ಆ ಮಾತನ್ನು ಕೇಳುವಾಗ ನಗುವಂತದ್ದು ನನಗೆ. ಇಲ್ಲದೆ ಇದ್ರೆ ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ವೇಳೆಯಲ್ಲಿ ಅಮ್ಮನನ್ನು ನಾವು ನಾವು ಅನ್ನೋ ಹಾಗೆ ನುಡಿಸಿದೆ ನೀನು. ಆದ್ರೆ ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ ನಾನೇ ನನ್ನಿಂದಲೇ ಅನ್ನುವ ಹಾಗೆ ಆಡುವುದಕ್ಕೆ ಮನ ಮಾಡಿದೆ. ಈ ಪ್ರಪಂಚದಲ್ಲಿ ನಾನು ಅನ್ನೋದು ಶಾಶ್ವತ ಅಲ್ಲ ಬ್ರಹ್ಮ. ಚೆನ್ನಾಗಿ ಯೋಚನೆ ಮಾಡು. ಪ್ರತ್ಯಕ್ಷಗೊಂಡಂತ ಅಮ್ಮ ನಾಲ್ಕೇ ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನೋದ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಆದ್ರೆ ಯೋಚಿಸುವುದು ಅದಲ್ಲ. ನಾನು ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಏನಾಯ್ತು? ಗೊತ್ತಾಯ್ತು ನನಗೆ. ಏನು ಗೊತ್ತಾಯ್ತು? ಇದು ನೀನು ಮಾತಾಡುದಲ್ಲ, ನಿನ್ನ ಒಳಗಿರುವಂತದ್ದು ನೀನನ್ನು ಮಾತಾಡಿಸುವುದು. ಮದ, ಅಧಿಕವಾದಂತಹ ಮದವನ್ನೇ ಮೈ ತುಂಬಿಸಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಒಳ್ಳೆದಲ್ಲ ಬ್ರಹ್ಮ. ನಾವು ಮೂವರಿದ್ದೇವೆ. ಹೌದು. ಅಭಿಪ್ರಾಯ ಮಂಡಿತವಾದದ್ದು ಇಬ್ಬರದ್ದು ಮಾತ್ರ. ಎಂಬಲಿಗೆ ಮೂರನೆಯವನ ಅಭಿಪ್ರಾಯವು ಇಲ್ಲಿ ಮುಖ್ಯವಾಗಿರ್ತದೆ. ನೀನು ಅಧಿಕಾರ ನಾಯಕತ್ವ ಬೇಡ, ಸಮಾನತೆ ಅಂತ ಹೇಳು. ಹೌದು, ನಾ ಬೇಕು ಅಂತ ಹೇಳು. ಇನ್ನೊಬ್ಬನಿದ್ದಾನಲ್ಲ, ಏನಯ್ಯ ನಿನ್ನ ಅಭಿಪ್ರಾಯ? ಕೊನೆ ಅಲ್ಲ. ಲಯ ಕೇಂದ್ರವನ್ನು ನಿಯಂತ್ರಣವನ್ನು ಕಾಪಿಡುವುದು ನಿನ್ನ ಶಿಕ್ಷಣಕ್ಕೆ ಪಾಲನೆ ಆಗಿ ನಾನು ಲಯದಲ್ಲಿರ್ಬೇಕಾಗ್ತದೆ. ಹೌದು, ಮಾತ್ರ ನಿನ್ನ ತಿಳಿಸಿದ ಜೀವರಾಶಿಗಳನ್ನು ಒಂದು ಲಯದಲ್ಲಿ ಕೊಂಡೋಗ್ಬೇಕಾಗ್ತದೆ. ಬೇಡ, ನಿನ್ನ ಲಯದ ಅಧಿಕಾರದ ಬಗ್ಗೆ ಮಾತಾಡ. ಅಧಿಕಾರ ತಲೆ ಕೆಡಿಸಬೇಡ. ಇಲ್ಲ, ಅಧಿಕಾರ ಅಂದ್ರೆ ಹಾಗೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜೀವಿಯು ಹರಿಯಿಂದ ಪಾಲಿಸಲ್ಪಡುವಾಗ ನನ್ನಿಂದಲೇ ವಿವೇಕವನ್ನು ಜ್ಞಾನವನ್ನು ಹೊಂದಿ ಅದು ನನಗೆ ಶರಣಾಗತರಾಗಿ ಬಂದಿತ್ತು ಅಂತಾದರೆ ಅದಕ್ಕೆ ನಾನು ಕೈವಲ್ಯವನ್ನು ಒದಗಿಸ್ತೇನೆ, ಚಿರಂಜೀವಿತ್ವವನ್ನು ಅನುಗ್ರಹಿಸ್ತೇನೆ, ಸಕಲವನ್ನೂ ಕೊಡುತ್ತೇನೆ. ಅದೇ ಜೀವಿಯು ಕೆಲವು ಜೀವಿಗಳು ದಾಷ್ಟ್ಯದಿಂದ ಲೋಕಘಟ್ಟಕವಾಗಿ ವರ್ತಿಸಿತು ಅಂತಾದರೆ ಅದರ ಆಯ್ಕೆ ಅದನ್ನು ಲಯಗೊಳಿಸ್ತೇನೆ, ನಾಶ ಮಾಡ್ತೇನೆ. ಅಂದರೆ ಪರಿಪೂರ್ಣ ಪ್ರಜ್ಞೆಯನ್ನು ಕೊಡುವವನು, ದಂಡನಾಧಿಕಾರಿಯು ನಾನು ಮಾತ್ರವಲ್ಲ ಅನುಗ್ರಹಕಾರಕರೂ ಆಗಿ ನಾನು ವ್ಯವಹಾರ ಮಾಡ್ತೇನೆ. ಮತ್ತೆ ನಿಮ್ಮಲ್ಲಿ ಇಲ್ಲದ್ದು ನನ್ನಲ್ಲಿ ಒಂದು ಹೆಚ್ಚಿಗೆ ಉಂಟು. ನನ್ನ ಹಣೆಯನ್ನೊಮ್ಮೆ ನೋಡಿ ಅಂತೆ, ಅದು ಕಣ್ಣು, ಕೇವಲ ಕಣ್ಣಲ್ಲ, ಕಿಚ್ಚಿ ಕಣ್ಣು. ನಾನು ಮನುಷ್ಯ ಅದನ್ನು ತೆಲ್ಲ ಅಂತಾದ್ರೆ ಲೋಕಲೋಕವನ್ನೇ ಸುಡುವಂತಹ ಸಾಮರ್ಥ್ಯ ಕಣ್ಣಿಗುಂಟು
ಮತ್ತೆ ಸೃಷ್ಟಿಯೇ ಇರುವುದು ಜ್ಞಾನಕ್ಕಾಗಿ ಎನ್ನುವುದಾದ್ರೆ ಅಜ್ಞಾನವನ್ನೇ ಕೊಡುವಾತ ನಾನು ಎಂಬುವಲ್ಲಿಗೆ ನಿಮ್ಮ ಈವರೆಗಿಂತ ನಾನೇ ಗೊತ್ತು. ಅದಕ್ಕೆ ಉತ್ತರ ಕೊಡ್ಬೇಕು, ನನ್ನದು ಜಾಸ್ತಿ ಅಂತ ಹೇಳ್ಬೇಕು. ಮೊದಲು ಎಂಬುದು ಸತ್ಯವೇ ತಾನೆ, ಒಪ್ಪಿಕೊಳ್ಳುವಂತದ್ದು. ಪ್ರಥಮನು ನಾನು. ಪ್ರಥಮವು ಪ್ರಧಾನವಾಗುತ್ತದೆ ಹೇಗೆ ಬಂದೆಯ? ಹೇಗೆ? ನಿಮಗೊಂದು ನಿರ್ದೇಶನವನ್ನು ಕೊಡುವುದರ ಮೂಲಕವಾಗಿ. ಅಂದರೆ ಜೀವಿಯ ಜೀವಯೋಗ್ಯತೆ ಏನುಂಟು ಅವೆಲ್ಲವನ್ನು ಕೂಡ ಹುಟ್ಟಿನಲ್ಲಿ ನಾ ಬರೆದಿರುತ್ತೇನೆ. ಒಂದು ಜೀವಿಗೆ ಹುಟ್ಟಿ ಎಷ್ಟು ಮುಖ್ಯ ನೋಡಿ. ಜೀವಿಗೆ ಅಂತಲ್ಲ, ಹುಟ್ಟು ಎನ್ನುವಂತಹ ಪದವೇ ಎಷ್ಟೊಂದು ಆಕರ್ಷಣೀಯವಾದದ್ದು. ನಾಶ ಅಂತಲ್ಲ, ನಾಶದಲ್ಲಿ ಒಂದು ಖೇದ ಉಂಟು, ಹುಟ್ಟುವಲ್ಲಿ ಒಂದು ಬೆಳವಣಿಗೆ ಉಂಟು, ಸಂತೋಷ ಉಂಟು ಅಲ್ವೇ? ಹುಟ್ಟಾದ್ರೆ ಬೆಳವಣಿಗೆ, ಹುಟ್ಟೇ ಇಲ್ಲದಿದ್ದರೆ ಬೆಳವಣಿಗೆ ಏನು? ಹುಟ್ಟು ಸೃಷ್ಟಿ ಎನ್ನುವಂತಹ ಪದವೇ ಅತ್ಯಂತ ಆಪ್ಯಾಯಮಾನವಾದದ್ದು, ಮತ್ತೊಂದು ಆಕರ್ಷಣೀಯವಾದದ್ದು. ಜೀವಿ ಕರ್ಮ ಪ್ರಪಂಚದಲ್ಲಿ ತೊಡಗಿಸಿಕೊಂಡು ಕರ್ಮ ವಿವಶತೆಗೆ ಒಳಗಾಗಿ ಒದ್ದಾಡುವಾಗ ನಾವು ಹಾಗೆ ಹೇಳಿದಕ್ಕೆ ಋಣಕ್ಕೆ ಒಳಪಟ್ಟವರು ಹೇಳುವುದು ಹೇಗೆ? ಜೀವ ಒಂದು ಉಳಿದ್ರೆ ಸಾಕು, ಪ್ರಾಣ ಒಂದು ಉಳಿಸಿಕೊಂಡಿದ್ದೆ. ಹೇಗಾದ್ರೂ ಮಾಡಿ ಜೀವ ಉಳಿಸಿ, ಅಥವಾ ನಮ್ಮನ್ನು ಆರಾಧಿಸುವವರಾದ್ರು, ಈಗ ಅವ ಜ್ಞಾನ ಕೊಡುವವನಲ್ಲ, ಅವನನ್ನಾದ್ರೂ ಆರಾಧಿಸುವುದು ಹೇಗೆ? ದೇವರೇ ಒಂದು ಜೀವ ಉಳಿಸಿ ಅಂದ್ರೆ ಪ್ರಾಮುಖ್ಯತೆ ಕೊಡುವುದು ಯಾವುದಕ್ಕೆ? ಜೀವಕ್ಕೆ ಹೊರತು ನಾಶಕ್ಕಲ್ಲ. ಅವ ಕೊಡುವುದಾದ್ರೂ ಯಾವುದನ್ನು? ಹುಟ್ಟನ್ನು, ಅಂದ್ರೆ ಜೀವವನ್ನು. ಎಂಬಲ್ಲಿಗೆ ಜೀವವೇ ಮುಖ್ಯ ಅಂತ ಆಯ್ತಲ್ಲ. ಜೀವ ಕೊಡುವುದು ಯಾರು ಎನ್ನುವಂತ ಪ್ರಶ್ನೆ ಬಂದಾಗ ಬ್ರಹ್ಮನಲ್ಲವೇ? ಇದು ಅಮ್ಮನಿಂದಲೇ ನಿರ್ದೇಶಿತವಾದ ಸತ್ಯ ಅಲ್ಲ. ನೀವೇ ಸ್ವಲ್ಪ ನಿಧಾನವಾಗಿ ಯೋಚಿಸಿ. ಹೇಗೆ? ನಾನು ಎಷ್ಟು ಅಂತ ಹೇಳುವುದು ಯಾವುದರ ಕುರಿತು? ಜ್ಞಾನ ನಾವು 3 ಕೊಡ್ತೇವೆ. ಅನುಗ್ರಹ ಮಾಡ್ಲಿಕ್ಕೆ ಯಾರಿಗಾಗುವುದಿಲ್ಲ. ನಾನು ಜ್ಞಾನವನ್ನು ಕೊಡ್ತೇನೆ, ಆ ಸಂದರ್ಭಕ್ಕಾಗುವಾಗ ನೀನು ಜ್ಞಾನವನ್ನು ಕೊಡ್ತೀನಿ. ಹಾಗಾದ್ರೆ ಅವಜ್ಞಾನವನ್ನು ಕೊಡುವುದು ಯಾವಾಗ? ಇಲ್ಲ, ನನ್ನ ಇದು ತನಕದ ಜೀವನದಲ್ಲಿ ನಾನು ನಡೆದದ್ದೇನು ಈ ಕುರಿತಾಗ ಆಲೋಚನೆ ಮಾಡಿ ಹುಟ್ಟುವಂತ ಜ್ಞಾನ. ಎಲ್ಲಾ ಕ್ಷಣದಲ್ಲಿ ಅವನೇ ಜ್ಞಾನ ಕೊಡ್ತಾನೆ ಅಂದ್ರೆ ನನಗೆ ಅಂತ ಕೆಲಸ, ನಿನಗೆ ಅಂತ ಕೆಲಸ, ಉದ್ಯೋಗವಿಲ್ಲ. ಹುಟ್ಟಿನಿಂದಲೇ ಜ್ಞಾನ ಒಂದು ಆ ಜೀವಿಗೆ ಹುಟ್ಟಿನಿಂದಲೇ ಒದಗಿ ಬರ್ತದೆ. ಹುಟ್ಟೆ ಎನ್ನುವುದು ಒಂದು ಜ್ಞಾನ ಹೌದಾ ಎಂಬಲ್ಲಿಗೆ ಬದುಕನ್ನು ಕಂಡುಕೊಳ್ಳುವುದಕ್ಕಾಗಿ ಈಗ ಬದುಕನ್ನು ಕೊಡುವ ನೀನುಂಟಾದ್ರೆ ಒಂದು ಶ್ರೇಷ್ಠ ಬದುಕಿಗೆ ತಳಹದಿಯಾಗಿರುವುದು ಯಾವುದು? ಒಂದು ಶ್ರೇಷ್ಠ ಹುಟ್ಟು ಖಂಡಿತ ಎಂಬಲ್ಲಿಗೆ ಶ್ರೇಷ್ಠತೆ ಎನ್ನುವುದನ್ನು ನೀನೇ ಕಂಡುಕೊಳ್ತೀಂತಾದ್ರೂ ಕೂಡ ಅದು ಹುಟ್ಟಿನ ಮೂಲಕ ಎಂಬಲ್ಲಿಗೆ ಘನತರವಾದಂತಹ ವಿಷಯಗಳನ್ನೆಲ್ಲವನ್ನು ಕೂಡ ಹೊತ್ತಿಗೆ ಸೃಜಿಸುವ ಮೂಲಕವಾಗಿ ಮಾಡುತ್ತಾ ಬಂದಿರುವಂತಹ ನನ್ನ ಕೆಲಸ ಘನ ಅಷ್ಟೊಂದು
ಮಾಡುವುದಕ್ಕೆ ತೊಡಗಿಕೊಂಡವರು ನೀನು. ಸರಿ, ಈಗ ಘನ ಅಲ್ಲ ಅಂತ ಹೇಳಿದ್ಯಾರು? ಹೌದೇ? ನೀನು ಮಾಡುವಂತಹ ಉದ್ಯೋಗ ಏನುಂಟೋ ಅದು ಘನವಾದುದು ಅನ್ನುವುದನ್ನು ನಾನು ಚೆನ್ನಾಗಿ ಯೋಚನೆ ಮಾಡಿಕೊಂಡಿದ್ದೇನೆ, ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರೆ ಬಹಳಷ್ಟು ಯೋಚನೆ ಮಾಡಿದ್ರೆ ಅಷ್ಟೊಂದು ಘನ ಅಲ್ಲ. ಘನದ ಅಲ್ಲ ಅಂತ ಆದ್ರೆ ಘನ ಉಳ್ಳದ್ದು ಬೇರೆ ಉಂಟು ಅಂತ ಆಯ್ತಲ್ಲ? ಉಂಟಲ್ಲ. ಯಾವ್ದಯ್ಯ? ಸೃಷ್ಟಿಸುವಂತಹ ಉದ್ಯೋಗವನ್ನು ಪಾಲನೆಯ ಉದ್ಯೋಗಕ್ಕೆ ಹೋಲಿಸಿದ್ರೆ ಅಷ್ಟೊಂದು ಘನ ಅಲ್ಲ ಅನ್ನೋ ಹಾಗೆ. ಹೇಗೆ? ಸೃಷ್ಟಿ ಅನ್ನೋದು ಪ್ರಥಮ ಹೌದು, ಹೌದಾ? ಅದನ್ನು ಒಪ್ಪಿಕೊಳ್ಳುವಂತದ್ದು. ಸರಿ. ಹಾಗೆಂದು ಅದು ಪ್ರಧಾನ ಆಗುವುದು ಯಾವಾಗ ಅನ್ನುವ ಹಾಗೆ ಚೆನ್ನಾಗಿ ಯೋಚನೆ ಮಾಡಿಕೊಳ್ಬೇಕಾಗ್ತದೆ. ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿಯ ಕೆಲಸವನ್ನು ಮಾಡು ಅನ್ನುವ ಹಾಗೆ. ಒಂದು ಜೀವರಾಶಿಯನ್ನು ಸೃಷ್ಟಿಸಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ಹಾಗೆಂದು ನಾನು ಯೋಚನೆ ಮಾಡುವುದು ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ನನಗೆ ಹೇಳು, ಅದು ಹಾಗೆ ಇರ್ತದೆ, ಅದು ಹಾಳಾಗಿ ಹೋಗ್ತದೆ, ಅದು ಕೆಟ್ಟು ಹೋಗ್ತದೆ. ಅದು ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ಆ ಜೀವಿ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನೋದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವುದು ಯಾರು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ. ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಕಾಲಕ್ಕೆ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಸೃಷ್ಟಿಸುವಂತಹ ಉದ್ಯೋಗಕ್ಕಿಂತ ಪಾಲನೆಯ ಉದ್ಯೋಗ ಎಂತ ಬ್ರಹ್ಮ ಅದು ಶ್ರೇಷ್ಠವಾಗಿದೆ ಅಲ್ಲ? ಒಳ್ಳೆಯದು. ಎರಡು ಸಿದ್ಧಾಂತಗಳಿಗೆ ನಿರೂಪಿತಗೊಂಡವು. ನಾನು ಹೇಳುವುದು ಏನು? ಬದುಕಿನ ಶ್ರೇಷ್ಠತೆ ಎನ್ನುವುದು ನಿರ್ಧಾರವಾಗುವುದು ಹುಟ್ಟಿನ ಮೂಲಕ. ನೀನು ಹೇಳುವುದು ಹೇಗೆ? ಹುಟ್ಟಿನ ಶ್ರೇಷ್ಠತೆ ಎನ್ನುವುದು ನಿರ್ಧಾರ ಆಗುವುದು ಒಳ್ಳೆ ಬದುಕಿನ ಮೂಲಕ. ಖಂಡಿತ. ಯಾವುದಯ್ಯ ಸರಿ? ನಿನ್ನ ವಚನವು ಸರಿ, ಸತ್ವಪೂರ್ಣವಾದುದು, ಭಾವಪೂರ್ಣವಾದುದು, ಸತ್ಯವಾದುದು. ಸತ್ಯವನ್ನೇ ನುಡಿದೇನೆ, ಎಲ್ಲವೂ ಸರಿ ಎನ್ನುವುದು ನನಗೆ ಅರ್ಥವಾಗಿದೆ. ಯಾಕಂದ್ರೆ ಮಾತೆ ಅಂಗಣವನ್ನೇ ಒಮ್ಮೆ ಆಲೋಚನೆ ಮಾಡಿ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಅಂದ್ರೆ ಆ ಕಲ್ಪಕ್ಕೊಂದು ಸಮಯ ಎನ್ನುವುದಿತ್ತು. ಆ ಸಮಯಕ್ಕೆ ಅದು ಲಯವಾಗಿ ಹೋಗಿದೆ. ಹಾಗಿದ್ರೆ ಉಳಿದಿರುವುದು ಏನು? ಸರ್ವಶೇಷ ಉಳಿದಿದೆ, ಧರ್ಮ ಬಂಧ ಉಳಿದಿದೆ. ಅಂದ್ರೆ ಆ ಕರ್ಮಗಳನ್ನು ಕಳೆಯಬೇಕು ಅಂತಾದ್ರೆ ಅದಕ್ಕೆ ಸೃಷ್ಟಿಯಾಗಬೇಕು. ಸೃಷ್ಟಿಯಲ್ಲಿ ಅದು ಕರ್ಮವನ್ನು ಆಚರಿಸಿ ಕರ್ಮವನ್ನು ಕಳೆಯಬೇಕಾಗ್ತದೆ. ಅಂದ್ರೆ ಜ್ಞಾನವೂ ಬೇಕು. ಜ್ಞಾನದಿಂದಲೇ ಕರ್ಮವನ್ನು ಕಳೆಯಲು ಸಾಧ್ಯ. ಆದ್ರೆ ಜೀವನವನ್ನು ಕೊಡ್ತಾನೆ. ನೀನು ಜೀವನವನ್ನು ಕೊಡ್ತಿ, ನಾನು ಜೀವನ್ಮುಕ್ತಿಯನ್ನು ಒದಗಿಸಿಕೊಡ್ತೇನೆ. ಜೀವನ್ಮುಕ್ತಿಯ ಮಧ್ಯೆ ಇರುವಂತಹ ಜೀವನವೇ ಸರ್ವಶ್ರೇಷ್ಠವಾದುದು. ಯಾಕೆಂದ್ರೆ ಯಾವುದೇ ಜೀವಿಯು ಆಹಾರವಾಗಲು ಬಯಸುವುದಿಲ್ಲ ಅಥವಾ ಸಾಯಲು ಬಯಸುವುದಿಲ್ಲ. ಇಲ್ಲಿ ಹೋರಾಟ ನಡೆಯುವುದು ಬದುಕಿಗಾಗಿ. ಶರೀರ ಜರ್ಜರಿತವಾಗಿ ಹೋದರೂ ನಾನು ಒಂದು ಗುಡುಗು ನೀರು ಸಿಕ್ಕಿದ್ರೆ ಸಾಕು ಬದುಕಿಯನ್ನು ಎಂಬುದಾಗಿ ನಡೆಯುವ ಹಂಬಲಿಸ್ತದೆ. ಅಂದ್ರೆ ಧರ್ಮ ಸಾಧನೆಗಾಗಿ ಯಾವುದೇ ಸಾಧನೆಗೆ ಮಾಡಬೇಕು ಅಂತಾದ್ರೆ ಶರೀರ ಎನ್ನುವುದು ಬೇಕೇ ಬೇಕು. ಅದಕ್ಕೆ ಜೀವನಕ್ಕಾಗಿ ಹೋರಾಟ ಮಾಡುವಂತಹ ಜೀವಿಗಳಿಗೆ ಜೀವನ ಎಷ್ಟು ಶ್ರೇಷ್ಠ ಎನ್ನುವುದನ್ನು ತೋರಿಸಿಕೊಡುವ ನೀನು, ಪರಿಪಾಲಿಸುವ ನೀನು, ಮಾತೃ ಸ್ಥಾನ ನಿನ್ನದು. ಹಾಗಾಗಿ ಓ ಶ್ರೀಹರಿಯೇ, ನೀನೇ ಸರ್ವೋತ್ತಮನು. ನನ್ನನ್ನು ಒಪ್ಪಿಕೊಂಡಂತಹ ನೀನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಿ? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಅರ್ಥರಿಸಿ ಬಂದ ನಾನು ನಿನ್ನಲ್ಲಿ ಎನಕನಾಗಿರಬೇಕು. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರಿಕೊಳ್ತಿದ್ದಾದ್ರೆ ಅರ್ಥ ಬೇಕಲ್ಲ? ಹೋಗುವ ಅವ ಇನ್ನು ಹೊರಗೆ ಬರಲೇಬಾರದು. ಅವನು ಇವತ್ತಿಗೆ ಕೊನೆ ಆಗಬೇಕು. ಹಾಗೆ ಮಾಡ್ತೇನೆ ನಾನು.
ಇನ್ನು ಆ ವಾದ ಇಲ್ಲ. ಆಹಾ, ಪೌರುಷವಾದದ ಮೂಲಕವಾಗಿ ನಾನೇನಿರುವುದನ್ನು ತೋರಿಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಹೇಗೆ? ಎರಡು ಬಿಟ್ಟರೆ ನೀವು ಬಿದ್ದಾಗ ನಾನು ಗೆದ್ದಾಗ ನಾನು ಯಾರು ಗೊತ್ತಾಗ್ತದೆ. ವಾದದಿ ಬಲಬಲ ಶೋಧನೆಯಿಂದಲೇ ಸಾರಿ ತಿಳಿಯುವ ನಿಜವ, ಸಾರಿ ತಿಳಿಯುವ ನಿಜವ. ಹೋದಾಗ ಕಲಿದಯವಾದ ಪ್ರಪಂಚವು, ಹೋದಾಗ ಕಲಿದಯವಾದ ಪ್ರಪಂಚವು. ಐದಿ ಭರವೇ ವಾದಿ ಭರವೇ ಸ್ವಲ್ಪ ಸಮಾಧಾನವನ್ನು ತಂದುಕೋ. ಯಾಕೆ? ಇಲ್ಲದೇ ಇದ್ರೆ ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ಧುರಕ್ಕಾಗಿ ಮನ ಮಾಡಿದವನು ನೀನು. ನಿಜ. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಉಂಟ ಹೇಳು? ಯುದ್ಧದಲ್ಲಿ ಆಗ್ತದೆ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವ ನಿರ್ಣಯ ಆಗುವುದು. ಹಾಗಿದ್ರೆ ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿ ಯಾರು ಶ್ರೇಷ್ಠರು ಅನ್ನೋದನ್ನು ತಿಳಿದುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಇದೆ ಅಲ್ಲ, ಅಮ್ಮನೆ ಹೇಳಿದ್ದಲ್ವಾ? ಹೇಗೆ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೊಂದಿದೆ ಅನ್ನುವ ಹಾಗೆ ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಯಾವುದನ್ನು? ಹೇಗೆ ಮಲ್ಲಯ್ಯ? ಹೇಗೆ? ನಿನ್ನ ಒಳಗೆ ನಾನು ಹೋಗುವುದು, ನನ್ನಲ್ಲಿ ನೀರು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆಯಾಗಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ನನ್ನಲ್ಲಿದ್ರೆ ನಿನ್ನಲ್ಲಿ ಹೆಚ್ಚು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನು ಒಪ್ಪಿಕೊಳ್ಳುದಲ್ವಾ? ಅಲ್ಲ, ಈ ಮಾರ್ಗವು ನನಗೆ ಸಮ್ಮತವಾದದ್ದು. ಸರಿ, ಇದು ಒಳ್ಳೆಯ ಮಾರ್ಗ. ಆದ ಕಾರಣದ ಹೆಸರು ಬ್ರಹ್ಮ ಮಾರ್ಗ ಅಂತ. ಬ್ರಹ್ಮ ಮಾರ್ಗವನ್ನು ನಿನಗೆ ತೋರಿಕೊಡ್ತೇನೆ. ಒಳಗೆ ಏನುಂಟು? ಒಳಗೆ ಹೋದವನಿಗೆ ಬ್ರಹ್ಮಾಂಡ ದರ್ಶನ ಆಗಬೇಕು ಎನ್ನುವಂತ ದೃಷ್ಟಿಯಿಂದಲೇ ದೇಹದ 9 ದ್ವಾರಗಳನ್ನು ಹೇಳಲಿಕ್ಕೆ ಆಗದಿದ್ದದನ್ನು ಯಾರಾದ್ರೂ ಗಟ್ಟಿ ಹೇಳ್ತಾರೆ. ಆಹಾ, ಯಾವ್ದು ಆಗುತ್ತದೆ ಅದನ್ನು ಮಾತ್ರ ಅಲ್ಲ ಗಟ್ಟಿ ಹೇಳು. ಎಂಬಲ್ಲಿಗೆ ದೇಹದ 9 ದ್ವಾರಗಳನ್ನು ಮುಚ್ಚಲಿಕ್ಕೆ ಆಗಲಿಲ್ಲ ಅಂತ ಆಯ್ತು, ಬಿಡೋಣ. ಅದು ದ್ವಾರವನ್ನು ತೆಗೆದಿಟ್ಟಿದ್ದೆ, ಉಳಿದ 8 ದ್ವಾರಗಳನ್ನು ಮುಚ್ಚಲಿಕ್ಕೆ ಆಯ್ತಾ ಇಲ್ವಾ? ಮುಚ್ಚಿ ನಿರೀಕ್ಷಣೆ ಇದೆ.